ನಾನು ಮರದ ಕಬ್ಬಿಣದ್ದು ಅಂತ ಹೇಳಿದ್ದಲ್ಲ, ಮದುಮಗನ ಪೀಠ. ಮದುಮಗನ ಪೀಠ. ಅಲ್ಲಿ ಕೂತ ಮೇಲೆ ಎಲ್ಲ ತಗೊಳ್ಳಿಕ್ಕೆ ಮಾತ್ರ ಅಂತ, ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದು ತಗೊಂಡ್ರು ಕೊಡ್ಲಿಕ್ಕಿಲ್ಲ, ಹಿಂದೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಬರುವಾಗ, ಮತ್ತೆ ಗೊತ್ತಿಲ್ಲ. ಮತ್ತೆ ಹೇಗೆ ಪ್ರಯಾಣ ಎಲ್ಲ? ಪ್ರಯಾಣದ್ದು ಒಂದೇ ಸಮಸ್ಯೆ ಇರುವುದು, ಹೆಚ್ಚು ತಿರುವು ಮುರುವು ಇತ್ತೆ. ತಿರುವು ಮುರು ಏನಿಲ್ಲ, ಅಲ್ಲಿ ಎಲ್ಲ ಸ್ವಲ್ಪ ನಿಲ್ಲಿಸಿ 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 ನಿಲುಗಡೆ. ನಿಮ್ಗೆ ಬೇಕಾದನ್ನು ತಗೊಂಡು ಇಲ್ಲದ ದೇಶಕ್ಕೆ ಹುಚ್ಚಿಡಿಬೇಕು. ಹಾಗಲ್ಲ. ಮತ್ತೆ ಹೇಗೆ ಮನೆಯಲ್ಲೆಲ್ಲ ಹೆಂಡತಿ ಮಕ್ಕಳು ಸೌಖ್ಯವ? ಅಮ್ಮ ಇವರು ನಿಮ್ಮ ಪುರೋಹಿತರ, ನನಗೆ ಮದುವೆ ಬೇಡ, ನಾನು ಬರ್ತೇನೆ. ಮತ್ತೆ ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದೀರಿ ಸ್ವಾಮಿ? ಮದುವೆಗೆ ಬಂದದ್ದು ಮದುಮಗನಾಗಿ, ಹೆಂಡತಿ ಮಕ್ಕಳು ನನಗೆ ಇದು ಚಟವ ಹೋದಲ್ಲಿ ಎಲ್ಲ ಮದುವೆ. ಎಷ್ಟು ಮದುವೆ ಆಗ್ಬೋದು ಅನ್ನೋ ಶಾಸ್ತ್ರ ಇಲ್ವೇ? ಅದು ರಾಜನಾಭ ಹೂವಲ್ಲಭ ಅಂತ ಉಂಟು. ನಾವು ಅಂತವರಲ್ಲ, ನಾವು ರಾಕ್ಷಸರಾದ್ರು. ರಕ್ಕಸರಾದರಲ್ಲವೇ ನೀನು? ರಕ್ಕಸನಾದರೂ ಕೂಡ ರಕ್ಕಸರಿಗೂ ಒಂದು ಸಂಸ್ಕಾರ ಅಂತ ಉಂಟು. ಅದುವೇ